ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ದೀಪಾವಳಿ ಹಬ್ಬಕ್ಕೆ ಪರ್ಚೇಸಿಂಗ್ ಅಂತ ಮಾರ್ಕೆಟಿಂಗ್ ಹೋಗ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ಸ್. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನಾನು ದೀಪಾವಳಿ ಹಬ್ಬಕ್ಕೆ ಪರ್ಚೇಸಿಂಗ್ ಅಂತ ಮಾರ್ಕೆಟಿಂಗ್ ಹೋಗ್ತಿದ್ದೀನಿ. ಸೊ ನಾನು ಏನೇನೆಲ್ಲ ಪರ್ಚೇಸ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಬರ್ತದೆ. ಹಾಗೆಯೇ ಮನೆಯಲ್ಲಿ ಕ್ಲೀನಿಂಗ್ ಕೂಡ ರಭಸದಲ್ಲಿ ನಡೀತಾ ಉಂಟು. ಸೊ ವಿಡಿಯೋ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಸೊ ಇವಾಗ ನಾನು ಸೆಂಟ್ರಲ್ ಮಾರ್ಕೆಟ್ ಹತ್ತಿರ ಇರೋ ದುಬೈ ಬಜಾರ್ಗೆ ಬಂದೆ. ನೋಡಿ, ಕ್ರೌಡ್ ನೋಡಿ ಫುಲ್ಲು. ಇಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ ವಸ್ತುಗೆಲ್ಲ ಸ್ವಲ್ಪ ಚೀಪರ್ ಇರ್ತದೆ, ಆದರೆ ಈ ಸಲ ಮಿನಿಚರ್ಗೆಲ್ಲ 550 ಎಲ್ಲ ಇತ್ತು, ಸ್ವಲ್ಪ ಕಾಸ್ಟ್ಲಿ ಇತ್ತು. $550 ಯಪ್ಪ. ಇಲ್ಲಿ ಮಾಸ ಮಲ್ಲೆಣ್ಣು ಮಾತ್ರ ಅದಕ್ಕೆ ಉದ್ದ ಬರ್ತೀನಿ. ಆಯಿತು, ಪರ್ಚೇಸಿಂಗ್ ಎಲ್ಲ ಆಯಿತು. ವಾಪಸ್ ಬರುವಾಗ ಜೋರು ಹಸಿವೆ ಆಯಿತು. ಹಾಗೆ ಹೋಟ್ಲಿಗೆ ಹೋಗಿ ನೂಡಲ್ಸ್ ಮತ್ತು ಕಬಾಬ್ ತಿನ್ನೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು ನೋಡಿ. ನಂದು ಫುಲ್ಲು ಗಾರ್ಡನ್ ಹತ್ರ ಫುಲ್ಲು ಮಣ್ಣೆಲ್ಲ ಬಂದಿತ್ತು, ಡಸ್ಟ್ ಎಲ್ಲ ಬಂದಿತ್ತು. ಹಾಗೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ನಂದು. ನೋಡಿ ಫ್ರೆಂಡ್ಸ್, ಈ ಸಲ ನಮ್ಮದು ಹೊಸ ಮನೆಯಲ್ಲಿ ಹೊಸತ್ತು ನಮ್ಮದು ದೀಪಾವಳಿ ನಾವು ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಹಾಗಾಗಿ ಮಿನಿಚರ್ ಎಲ್ಲ ಇಡ್ತಿದ್ದಾರೆ ನನ್ನ 2 ಮಕ್ಕಳು. ಸೊ ಈ ಸಲ ಅವರಿಗೆ ಸಹ ಒಂದು ಸಡಗರ. ನಮ್ಮದೆಲ್ಲ ಫುಲ್ಲು ಪ್ರಿಪರೇಷನ್ ಆಯಿತು ನೋಡಿ, ಸೆಟ್ಟಿಂಗ್ಸ್. ಇವತ್ತು ನರಕ ಚತುರ್ದಶಿ ದಿನ. ಎಣ್ಣೆಲ್ಲ ಹಚ್ಚಿ ಅಭ್ಯಂಜನ ಸ್ನಾನ ಮಾಡುವ ದಿನ. ಮೊದಲೆಲ್ಲ ನಾವು ಸಣ್ಣ ಇರುವಾಗೆಲ್ಲ ದೂರದಿಂದ ಬಾವಿಯಿಂದ ನೀರು ಸೇದಿ ತಂದು ಆ ಹಂಡೆಗೊಂದು ತೋರಣ ಕಟ್ಟಿ ಒಂದು ಬಿಸಿ ಮಾಡಿ ಸ್ನಾನ ಮಾಡುವ ಒಂದು ಸಡಗರವೇ ಬೇರೆ. ಮೊದಲಿನ ಕಾಲದ ಸಡಗರ ಇವಾಗಿನ ಕಾಲದಲ್ಲಿ ಇಲ್ಲ. ಆದರೂ ಒಂದು ಪದ್ಧತಿ ಮಾಡಬೇಕಲ್ಲ. ಹಾಗಾಗಿ ಮಕ್ಕಳೆಲ್ಲ ಮಲಗಿದ್ದಾರೆ. ಈಗ ಎಬ್ಬಿಸಿ ಅವರಿಗೊಂದು ಎಣ್ಣೆಲ್ಲ ಹಚ್ಚಿ ಸ್ನಾನ ಮಾಡುವ ಒಂದು ಕಾರ್ಯಕ್ರಮ. ಅದರ ನಂತರ ಒಂದು ಅವಲಕ್ಕಿ, ಬೆಲ್ಲ, ಅದಕ್ಕೆ ಲಡ್ಡು ಎಲ್ಲ ಹಾಕಿ, ತೆಂಗಿನ ತುರಿ ಎಲ್ಲ ಹಾಕಿ ಒಂದು ತಿನ್ನುವ ಒಂದು ಇದು.
ಬಾರಿ ಉದಾಸೀನದಾಗಿ ಎಬ್ಬಿಸಿ ಮಾಡಿಸಿದೆ, ಇವನಿಗೆ ಆಗುದಿಲ್ಲ. ಅವಲಕ್ಕಿ, ಬೆಲ್ಲ, ತೆಂಗಿನ ತುರಿ ಎಲ್ಲ ಹಾಕಿ ಅವಲಕ್ಕಿ. ಯಾವತ್ತೂ ಇವರು ಅವಲಕ್ಕಿ ತಿನ್ನುವುದಿಲ್ಲ, ಇವತ್ತೊಂದು ಶಾಸ್ತ್ರಕ್ಕೆ ತಿನ್ನಿ ಅಂತ ಹೇಳಿದ್ದಕ್ಕೆ ತಿಂತಾ ಇದ್ದಾರೆ ಇಬ್ಬರು ಮಕ್ಕಳು. ಸ್ನಾನ ಎಲ್ಲ ಆಯ್ತು ಇವರದು. ಸಣ್ಣವನಿಗಂತೂ ಅವಲಕ್ಕಿ ಇಳಿಯುವುದೇ ಇಲ್ಲ, ಆದರೂ ಇವತ್ತೊಂದು ಶಾಸ್ತ್ರ ಪ್ರಕಾರ ತಿನ್ನು ಮರ ಅಂತ ಹೇಳಿದ್ದಕ್ಕೆ ತಿಂತಾ ಇದ್ದೇನೆ ಇವರ ಕಷ್ಟದಲ್ಲಿ. ತಿಂಪು ಜನ ಮಕ್ಕಳದು ಮತ್ತೆ ಹಸ್ಬೆಂಡಿದೆಲ್ಲ ಆಯಿತು, ಅವಲಕ್ಕಿ ಎಲ್ಲ ತಿಂದು ಎಲ್ಲ ಆಯಿತು. ಈಗ ಕೊನೆಯ ಸರದಿ ನನ್ನದು, ಹಾಗೆ ನಾನೀಗ ತಿನ್ಲಿಕ್ಕೆ ಕೂತ್ಕೊಂಡೆ. ಸೊ ನೈಟ್ ಸಿಗುವಲ್ಲ ಫ್ರೆಂಡ್ಸ್, ಟಿಲ್ ದೆನ್ ಬಾಯ್. ನಮ್ದೀಗ ಕೆಳಗಡೆ ಹೋಗಿ, ಕೆಳಗಡೆಯಿಂದ ನಮ್ದು ಹೇಗೆ ಮಿನಿಚರ್ ಎಲ್ಲ ಕಾಣ್ತಾ ಇದೆ ಅಂತ ಹೇಳಿ ಹೋಗ್ತಿದ್ದೇವೆ ಕೆಳಗಡೆ. ಸೊ ಕೆಳಗಡೆಯಿಂದ ಶೂಟ್ ಮಾಡಿ ತೋರಿಸ್ತೇವೆ ನೋಡಿ ಮಿನಿಚರ್ ಹೇಗೆ ಕಾಣ್ತಾ ಉಂಟು ದೂರದಿಂದ ಅಂತೇಳಿ. ಗ್ರೌಂಡ್ ಫ್ಲೋರಿಗೆ ಬಂದಿದ್ದೇವೆ ನಾನು ಮತ್ತು ನನ್ನ ಮಗ ಇಬ್ಬರು ಸಹ. ಕಪ್ಪು ಕಪ್ಪು ಕಾಣ್ತಾ ಉಂಟು. ಈಗ ಕೆಳಗಡೆಯಿಂದ ನೋಡಬೇಕು ಹೇಗೆ ಕಾಣ್ತಾ ಉಂಟು ನಮ್ಮದು ಮೇಲ್ಗಡೆ ಅಂತ ಹೇಳಿ. ನಮ್ಮದು ಮೇಲ್ಗಡೆ ಉಂಟು, ಮೇಲ್ಗಡೆಯಿಂದ ಕಾಣಿಸ್ತೇವೆ ಲಾಸ್ಟಿಗೆ. 4th ಫ್ಲೋರಲ್ಲಿದ್ದೇವೆ ನಾವು. ಇದೆಲ್ಲ ಕೆಳಗಡೆ ಅವರದು ಡೆಕೋರೇಷನ್ಸ್. ಹಣತೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಈಗ, ದೀಪ ಹಚ್ಚಲಿಕ್ಕೆ ರೆಡಿ ಆಗ್ತಾ ಉಂಟು ನೋಡಿ, ರೆಡಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಹೊಸ ಮನೆಗಿದು ಮೊದಲ ದೀಪಾವಳಿ. ಸೊ ನನಗೆ ಬಹಳಷ್ಟು ಖುಷಿ ಆಗ್ತಾ ಉಂಟು. ಹಾಗೆ ಸೆಲೆಬ್ರೇಷನ್ ಕೂಡ ಅಷ್ಟೇ ಜೋರಾಗಿ ನಡೀತಾ ಉಂಟು. ಅಂದರೆ ಜೋರಾಗಿ ಅಂದರೆ ಪಟಾಕೆಲ್ಲ ಏನಿಲ್ಲ, ಜಸ್ಟ್ ಒಂದು ಮಿನಿಚರ್ ಹಾಕಿ ದೀಪ ಇಡ್ತಿದ್ದೆ ಅಷ್ಟೇ. ಪಟಾಕೆಲ್ಲ ಕೊಟ್ಟು ಅದಕ್ಕೆಲ್ಲ ಸುಮ್ಮನೆ ಹಣ ಯಾಕೆ ಖರ್ಚು ಮಾಡೋದು, ಅದೊಂದರೆ ಇದು ಹಣವನ್ನು ಸುಟ್ಟಾಗಂತೆ. ಹಾಗೆ ಜಸ್ಟ್ ಒಂದು ದೀಪ ಇಟ್ಟು ಮಿನಿಚರ್ ಹಾಕಿದ್ದೇವೆ ಸಿಂಪಲಾಗಿ. ಬಟ್ ಹೊಸ ಮನೆಗೆ ನಮ್ಮ ಮೊದಲ ದೀಪಾವಳಿ ಇದು, ಖುಷಿ ಆಗ್ತಾ ಉಂಟು. ಈಗ ರಂಗೋಲಿ ಹಾಕಲಿಕ್ಕೆ ಉಂಟು. ಮತ್ತೆ ನಾನು ಸ್ವಲ್ಪ ದೀಪನ ಆ ಸೈಡ್ ದೀಪನ ಅಂಚಿದ ದೀಪನ ಗೊತ್ತಿಲ್ಲ, ಮೂಜೆ ಅಂಚಿದ ದೀಪ ನಾನು ಬಲ ಬಲ ಎಲ್ಲ ತಿರುಗಿ ರಂಗೋಲಿ ಬರೋದಾ? ಹೌದು. ಉಂಟೇನು ಕೊಟ್ಟದ್ದು ಗಣಪೆ. ತಿಟ್ಟುತ್ತಲ್ಲ ತಿಟ್ಟುತ್ತದೆ. ನಮ್ಮದು ಹಿಂದುಗಡೆ ಒಂದು ಗ್ಯಾಲರಿ ಇದೆ, ಅಲ್ಲಿ ಇಡ್ತಿದ್ದೇವೆ. ಅಂದರೆ ಈ ಕಡೆ ಫುಲ್ಲು ಮಿನಿಚರ್ ಹಾಕಿದ್ದೇವೆ, ಹಾಗಾಗಿ ಅಲ್ಲಿ ಅಷ್ಟೊಂದು ಇಡ್ಲಿಕ್ಕೆ ಆಗೋದಿಲ್ಲ. ಈ ಸೈಡಲ್ಲಿ ಇಡ್ತಾ ಇದ್ದೇವೆ, ಬನ್ನಿ ತೋರಿಸ್ತೇನೆ. ನಮ್ಮದು ಬ್ಯಾಕ್ ಸೈಡ್ ಇಲ್ಲಿ ಆದರೆ ಸ್ವಲ್ಪ ಒಂದು ಇದು ಹಣತೆ ಇಡ್ಬೋದು, ಯಾಕಂದರೆ ಇಲ್ಲಿ ಸ್ವಲ್ಪ ಜಾಗ ಇದೆ. ಆ ಸೈಡಲ್ಲಿ ಮಿನಿಚರ್ ಹಾಕಿದ್ದೀವಿ, ಹಾಗಾಗಿ ಅಲ್ಲಿ ದೀಪ ಇಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅಲ್ಲಿ ಇಷ್ಟಕ್ಕದಷ್ಟು ಇಡೋದು. ಈ ಕಡೆ ನನ್ನ ಮಗ ರಂಗೋಲಿ ಬಿಡಿಸ್ತಾ ಇದ್ದಾನೆ.
ಇವರು ಈಗ ಡ್ಯೂಟಿಯಾಗಿ ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ದೀಪಾವಳಿ ಹಬ್ಬನ ಹೇಗೆ ಆಚರಣೆ ಮಾಡಿದೆ ಅಂತೇಳಿ. ಹಾಗೆಯೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಓಕೆ, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.